ಸಾಯಿಬಾಬಾರನ ಅನುಗ್ರಹ ಇತ್ತಿಂಡ ಬೋಲ ಸಾಧ್ಯ ಇನಿ ದಿವ್ಯ ಬೊಕ್ಕ ನವೀನ್ ತಂಕ್ಲಿನ ಪರಿಶ್ರಮದ ಒಟ್ಟಿಗೆ ಬಾಬಾರನ ಅನುಗ್ರಹಡು ಈತ್ ಮಲ್ಲ ಮಟ್ಟಗ ಬುಲೆತೇರು ಮರ್ದು ಪಂಪಿನ ಮಾತ್ರೆಗಳ ಅಗತ್ಯ ಅರೆನ ಮೂಜಿ ಮರ್ದದ ಮಳಿಗೆಗೂ ಪೂರ ಕಾದು ಇತ್ತೆ ರಕಂ ಮಾರಾಟ ಮಳಿಗೆ ಉದಿಪನಾತನು ಬಾಬಾರನ ಅನುಗ್ರಹಡು ನನಲಾತು ಬುಲೆವಾಡ್ ಪಡೆದು ಉಡುಪಿ ಶಂಕರಪುರ ಶ್ರೀ ದ್ವಾರಕಾಮಯಿ ಬಾಬಾ ಮಂದಿರದ ಶ್ರೀ ಸಾಯಿ ಈಶ್ವರ್ ಗುರೂಜಿ ನ್ಯೂ ಸುವರ್ಣ ಫಾರ್ಮಾ ಸಂಸ್ಥೆಗೆ ಅನುಗ್ರಹ ಆಶೀರ್ವಚನದ ಪಾತ್ರ ಪಂಡೇರು ದಿವ್ಯ ಬೊಕ್ಕ ನವೀನ್ ಮನುಷ್ಯ ಹೆಚ್ಚ ತನ್ನ ಜೀವನದ ಉಪಯೋಗ ಪಂಪಿನಕ್ಕೆ ಅಗಲು ಆದರ್ಶಗಳು ಬಂದು ಪಂದ್ರಿಗೆ ನಿತ್ಯ ಬರಗ ಯಾಕಂದಾಗ ಗುರುನ ಬಾಬನೊಂಜಿ ಪ್ರೇರಣೆ ನಮ್ಮ ಉಡುಪಿ ಪರಿಸರ ಆದುಕರಿಗೆ ದಕ್ಷಿಣ ಕನ್ನಡರು ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಮತ್ತೊಂದಿತ್ತ ಆ ಸಮಯದ ನಮ್ಮ ಫೇಸ್ಬುಕ್ ಆದುಕರೆ ಸೋಷಿಯಲ್ ಮೀಡಿಯಾಡು ತುಯಿನಂಚಿನ ನವೀನ್ ನಿಜವಾದ ಕಾವ್ಯನಿಗೆ ಪರಿಚಯ ಇದೆ ನವೀನ್ ಸೋಷಿಯಲ್ ಮೀಡಿಯಾಡು ನಮ್ಮ ಕಾರ್ಯಕ್ರಮಗಳನ್ನು ತೋದು ಅರ್ನ ಬೆಳೆದಿನ ನಮ್ಮಡೆಗೆ ಕಡಪಡಿಯ ಇಂಚಿನ ಕಡೆಟ್ ಒಂಜಿ ಗುರುಜಿ ಇಲ್ಲರು ಈರ್ಪೋದರಿಗೆ ತಿಕ್ಕದು ಬರೋಡು ಬಂದು ಕಾವ್ಯನ ಕಡಪಡಿ ಪ್ರಥಮಡು ಬಂದಾಗ ಒಂಜಿ ಬಾಬನ ಭಕ್ತರು ಮಂದಿರದೊಲೆ ಪೊಗ್ಗನ ಗೊತ್ತಾಕೊಂಡು ಅಗಲ ಮನಸ್ಸು ಹೆಂಚೊಪ್ಕೊಂಡು ಅಗಲ ವರ್ತನೆ ಹೆಂಚೊಪ್ಕೊಂಡು ಬಂದು ಗೊತ್ತಕೊಂಡು ನಿಜವಾದ ಶಾಂತ ಸ್ವಭಾವಡು ಮಸ್ತ್ ಭವಿಷ್ಯದ ಚಿಂತನೆದೆ ಒಂದು ಬತ್ತಿನಂತಿನ ಕಾವ್ಯ ಮಂದಿರಡು ಪ್ರಥಮಡೆ ಕೊಲ್ಲದ ನಮ್ಮ ಪಾತ್ರ ಒಂದು ಕೊನಗ ಅರಿನ ಭಕ್ತಿಯನ್ನು ಉಂಡು ಅಗಡ ಸತ್ಯವನ್ನು ಉಂಡು ಅಗಡ ದುಂಬುದ ಕೆಲವೊಂದು ಚಿಂತನೆ ಇಲ್ಲ ಮನುಷ್ಯ ಏನಿರ್ದು ಬೊಕ್ಕ ನಮ್ಮರ್ದು ನಮ್ಮವೇ ತೂಪಿನತ್ತು ನಮ್ಮರ್ದು ಕುಡೊಂಜೆರೆಗಳೊಂಜಿ ಸಹಾಯ ಮತ್ತೊಂದು ಮಾತೆಲ್ಲ ಪ್ರೀತಿ ಮಲ್ಪುರಂಚಿನ ಭಾವನೆ ಎರಡುಂಡಾಗಲಿ ನಮ್ಮ ಸಾಯಿಬಾಬನ ಭಕ್ತಿಯರದು ಖಂಡಿತವಾದಲ್ಲ ಬರ್ತಿದೆ ಅಂಚ ಕಾವ್ಯ ಬತ್ತಿನಡ್ದು ಬೊಕ್ಕ ಅರ್ನ ಭವಿಷ್ಯದ ಕೆಲವೊಂದು ಯೋಚನೆಯಲ್ಲಿ ಬಾಬನ ಆರಾಧನೆ ಮಲ್ಪುರಂಚಿನ ಅಂಚಿನ ವಿಚಾರ ಪೂರತೆಯದು ನಂಕಲ ಭಾರಿ ಖುಷಿಯಾಗಿ ಅವಿಡ್ದು ಬೊಕ್ಕ ನಿರಂತರವಾದ ಮಂದಿರದ ಸಂಪರ್ಕಡಿತ್ತೇನೆ ಆಪಿನಂಜಿನ ಪ್ರತಿ ಒಂಜಿ ಸೇವೆಗಳ ಸುರುಟಾದ ನಂಕಲಿಗೆ ಪ್ರೋತ್ಸಾಹ ಕೊರಂದಿತ್ತೇನೆ ತೋಕೋಡು ಉಲಂಪೇಟೆಡ್ ಸುವರ್ಣ ಮೆಡಿಕಲ್ಸ್ ಕುಡ್ಲಾ ಮಾರ್ನಮಿ ಕಟ್ಟೆಡ್ ಶ್ರೇಯಾಂಕ್ ಮೆಡಿಕಲ್ಸ್ ಬೊಕ್ಕ ತೋಕೋಡು ಒಳಪೇಟೆಡ್ ಜನೌಷಧಿ ಕೇಂದ್ರ ಇಂಚ ಮೂಜಿ ಮರ್ದದ ಮಾರಾಟ ಮಳಿಗೆನ್ ಪಡೆಯಿನ ಶ್ರೀಮತಿ ದಿವ್ಯಾ ನವೀನ್ ದಂಪತಿನ ಮಾಲಕತ್ವದ ನ್ಯೂ ಸುವರ್ಣ ಫಾರ್ಮಾ ಮರ್ದಲೆದ ರಕಂ ಮಾರಾಟ ಮಳಿಗೆನು ರಿಬ್ಬನ್ ಕತ್ತೆರ್ದು ತುಡರ್ ಬೆಳಗಾದ ಶ್ರೀ ಸಾಯಿ ಈಶ್ವರ್ ಗುರೂಜಿ ಸೋಮವಾರ ಕಾಣೆ ಉದಿಪನ ಮಲ್ತೇರು
ಭಕ್ತರೂಪಾಯ ವಿದ್ಮಹೇ ಶಿವರೂಪಾಯ ಧೀಮಹಿ ಈ ಸಂದರ್ಭ ಪಾತ್ರನ ಶ್ರೀ ಸಾಯಿ ಈಶ್ವರ್ ಗುರೂಜಿ ಶ್ರೀಮತಿ ದಿವ್ಯಾ ನವೀನ್ ದಂಪತಿಗಳಿಗೆ ಹೊಸ ಮಾರಾಟ ಮಳಿಗೆಗೆ ಆಶೀರ್ವಚನದ ಪಾತ್ರ ಪಂಡೇರು. ಇಂಚನೆ ಖಂಡಿತವಾದಲ್ಲ ಎರಡ ಸತ್ಯ ಉಂಡ ಎರಡ ಭಕ್ತಿ ಉಂಡ ಎರಡ ನಿಷ್ಠೆ ಉಂಡ ಆಗಲು ಜೀವನಡು ಆಗಲು ಎನ್ನಿನ ಶ್ರೇಯಸ್ಸ ಕೊಡು ಬರ್ಪಿನ ಸತ್ಯ ಇನ್ನಿತಾತ ದಿನಕ್ಕೂ ಒಂಜಿ ಎಡ್ಡ ರೀತಿಯ ಒಂಜಿ ವ್ಯವಸ್ಥಿತವಾದ ಒಂಜಿ ಜನಗಳಿಗೆ ಕನ್ನಡದ ಸಹಾಯ ಮಲ್ಪಡು ಅಂಚನೆ ಒಂಜಿ ಸೇವೆನ ಎಡ್ಡ ರೀತಿಯಲ್ಲಿ ಮುಂದುವರಿಸೋಡು ಬರ್ಪಿನ ವಿಚಾರದ ಇದು ಇನ್ನಿಕ್ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಬಾಬಡಲ ಆಗಲ್ಲ ಇಷ್ಟ ದೇವೇಡ ದೈವ ದೇವೇಡ ಒಂಜೇ ಪ್ರಾರ್ಥನೆ ಮಾಡ್ಕೊಂಡು ಆಗಲ್ಲ ಭಕ್ತಿಗೆ ಇನ್ನೆಂಚನಿಗಳು ಫಲ ಕೊಡ್ತಾರೆ ಅಂಚನೆ ದುಂಬುಗಳ ಪರಿಪೂರ್ಣವಾದ ಅಂಚಿನ ಫಲನು ಕೊರೋಡು ನನಾತ್ ಸಮಾಜಮುಖಿ ಸೇವೆನ ಮಲ್ಪನಂಚಿನ ಅಗಲಿಗೆ ಧೈರ್ಯನು ಕೊರೋಡು ಬರ್ಪಿನಂಚಿನ ಒವೇ ರೀತಿದ ಅಗಲಿಗೆ ಬರ್ಪಿನಂಚಿನ ಸಂಕಷ್ಟ ಇತ್ತನ್ನ ಪರಮಾತ್ಮ ಸಂಪೂರ್ಣವಾದ ದೂರ ಮಲ್ಕೊಡು. ಈ ಸಂಸ್ಥೆ ನನಾತ್ ಮಲ್ಲ ರೀತಿಯಲ್ಲಿ ಬೆಳೆಯೋಡು ನನಾತ್ ಜನಕ್ಲೆಗೆ ಒಂಜಿ ಈ ಸಂಸ್ಥೆ ಕೆಲಸ ಮಾಡ್ತದೆ ಅಗಲ್ ಒಂಜಿ ದಿನನ ಅಗಲು ಎಡ್ಡ ರೀತಿಯಲ್ಲಿ ದಿಪ್ಪನಂಚಿನ ಒಂಜಿ ಅವಕಾಶನ ಪರಮಾತ್ಮೆ ಕೊರಡೊಂದು ಬಂದು ಈ ಸಂಸ್ಥೆನ ಎಡ್ಡ ರೀತಿಯಲ್ಲಿ ಮುಂದುವರಿಸೊಂದು ಕೋಲೆ ಬಂದು ದೇವರ ಪ್ರಾರ್ಥನೆ ಮಾಡ್ತಾರೆ. ಖಂಡಿತವಾದಲ್ಲ ದೇವರ ಮಾಡ್ತಾರೆ. ಒಂಜಿ ರಡ್ಡು ಮೂಜಿ ಇಜ್ಜಾ ಮೂಜಿ ಮೆಡಿಕಲ್ ಶಾಪ್ ರೆನ್ ಮಲ್ತೊಂದು ಪರಿಶ್ರಮದ ದುಂಬು ಬತ್ತಿನ ಶ್ರೀಮತಿ ದಿವ್ಯಾ ನವೀನ್ ಇತ್ತೆ ತಂಕ್ಲಿನ ಮರ್ದ ಮಾರಾಟ ಮಳಿಗೆಗೆ ಪೂರಕವಾಯಿನ ಮರ್ದು ಮಾರಾಟದ ರಕಂ ಮಾರಾಟ ಮಳಿಗೆಯನ್ನ ಶುರು ಮಲ್ತಿನವು ಅಭಿನಂದನೀಯ. ಅಕ್ಲಿನ ಈ ಮಾರಾಟ ಮಳಿಗೆ ನನಲಾತು ವಿಸ್ತಾರವಾದ ಬುಲೆವಾಡು ಇಂದಿರ್ದು ಈ ಪರಿಸರದ ಮರ್ದು ಮಾರಾಟ ಮಳಿಗೆ ದಕ್ಲೆಗ್ಲ ಪ್ರಯೋಜನ ಆವಡ್ ಪಂಡದು ಕೆನರಾ ಬ್ಯಾಂಕ್ದ ಪ್ರಬಂಧಕರು ಶ್ರೀ ರಾಜು ಶುಭ ಹಾರೈಸಿರು. 4 ವರ್ಷದ ಅವರ ಅನುಭವದ ಮೇರೆಗೆ ಮತ್ತು ಇನ್ನೂ ಒಂದು ಸುವರ್ಣ ಮೆಡಿಕಲ್ಸ್ ಓಪನ್ ಮಾಡಬೇಕು ಅಂತ ಅವ್ರು ಇಚ್ಛೆ ಪಟ್ಟರು. ಅದ್ರ ಪ್ರಕಾರ ಅದನ್ನು ತಗೊಂಡಾಯಿತು. ಮತ್ತು ಶ್ರೇಯಾಂಕ ಮೆಡಿಕಲ್ಸ್ ಒಂದು ಓಪನ್ ಮಾಡಬೇಕು, ಅಲ್ಲಿ ಒಂದು ಬೇರೆ ಒಂದು ನಡೆಸ್ತಾ ಇದ್ರು, ಅದನ್ನು ತೆಗಿತಾ ಇದ್ದಾರೆ ಅಂತ ಇವರು ಅದನ್ನು ಆಲೋಚನೆ ಮಾಡಿದ್ರು. ನಾನು ನಡೆಸ್ಬೋದಲ್ಲ, ಇದು ನನ್ನ ಅನುಭವ ಇದೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಸಹ ಒಂದು ತಗೊಂಡ್ರು. ಇಷ್ಟೆಲ್ಲ ಈಗ ಅವ್ರದ್ದು 3 ಫಾರ್ಮಾ ಆಲ್ರೆಡಿ ಇರೋ ಕಾರಣ, 3 ಮೆಡಿಕಲ್ಸ್ ಇರೋ ಕಾರಣ ಅವರೊಂದು ಆಲೋಚನೆ ಮಾಡಿದರು. ಈ ಸುವರ್ಣ ಮೆಡಿಕಲ್ಸ್ ಇಲ್ಲೇ ತುಪ್ಪಟ್ಟಲ್ಲಿರೋ ಕಾರಣ ಇಲ್ಲಿ ಸುತ್ತಮುತ್ತಲು ಯಾವುದೂ ತರಹ ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಅಂಥೇಳಿ ಒಂದು ಆಲೋಚನೆ ಆಯಿತು ಅವರಿಗೆ. ಸೊ ಈಗ ಅದೊಂದು ವಿಚಾರ ಮಾಡಿ ಈ ಭಾಗದಲ್ಲಿ ಯಾವುದೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಶುರು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಅದಕ್ಕೆ ಚಾಲನೆ ಕೊಟ್ಟರು. ನಾವು ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಅವರು ಒಬ್ಬರೇ ಸತತವಾಗಿ ಎಲ್ಲವೂ ನೋಡಿಕೊಂಡು ಈ ಮಟ್ಟಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕಾದ್ದೆ. ಸೊ ನಾನು ಈ ಸಂದರ್ಭದಲ್ಲಿ ಅವರ ಈ ಫಾರ್ಮಾ ಏನಿದೆ, ಈ ಸದ್ಯಕ್ಕೆ ಈ ಒಂದು ಜಾಗ ಏನಿದೆ ಅದು ಇನ್ನೂ ದೊಡ್ಡದಾಗಿ ಬೆಳೀಲಿ, ಅವರ ಒಂದು ಬಿಸ್ನೆಸ್ಸು ಚೆನ್ನಾಗಿ ಬರಲಿ ನಮ್ಮ ಬರೋ ದಿನಗಳಲ್ಲಿ. ಮತ್ತು ಅವ್ರು ಮೊನ್ನೆ ಸಹ ಮಾತಾಡುವಾಗ ಹೇಳಿದರು, ಮೇಲ್ಗಡೆ ಬೇಕಾದರೆ ನಾನು ಅವರ ಬಿಲ್ಡಿಂಗ್ ಓನರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಹಾಗೆ ಬರೋ ದಿನಗಳಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ ಚೆನ್ನಾಗಾಗಲಿ, ಆದ ಸಂದರ್ಭದಲ್ಲಿ ಮೇಲೆ ಸಹ ಒಂದು ಬಿಲ್ಡಿಂಗ್ ಅವರಿಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸೊ ಡೆಫಿನೆಟ್ಲಿ ಇದೊಂದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಇದು ಮೆಡಿಕಲ್ದು ಏನಂತ ಹೇಳಿದ್ರೆ ಅದು ನಿಲ್ಲುವಂಥದ್ದಲ್ಲ. ಅದು ಎಲ್ಲರಿಗೂ ಪ್ರತಿದಿನ ಎಲ್ಲರಿಗೂ ಒಂದೊಂದು ತೊಂದರೆ ಇದ್ದಾಗ ಮೆಡಿಕಲ್ ಬೇಕೇ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಫಾರ್ಮಾಗೆ ಒಂದು ಒಳ್ಳೆ ಯಶಸ್ಸನ್ನು ಬರಲಿ ಅಂತ ಅನ್ನೋ ಬಗ್ಗೆ ನಾನು ಈ ಟೈಮಲ್ಲಿ ಅವ್ರಿಗೆ ಹೇಳ್ತೀನಿ. ತನ್ನ ಕಟ್ಟಡ ಕರಿ 2 ವರ್ಷದ ಖಾಲಿ ಇತ್ತಂಡಲ ಏರೆಗ್ಲ ಕೊಡ್ತಿಚ್ಚಾಂಡು ತನ್ನ ಸುವರ್ಣ ಮೆಡಿಕಲ್ಸ್ನ ಶ್ರೀಮತಿ ದಿವ್ಯಾ ನವೀನ್ರೆಗೂ ಸುರುಕಾದ ನಳಪಾಯರ ಕೊಡ್ತಿತ್ತೆ ಇತ್ತೆ ಅವು ಎಡ್ಡ ರೀತಿಯ ಬುಲೆತಂಡು ಅಂಚಾದು ಶ್ರೀಮತಿ ದಿವ್ಯಾ ನವೀನ್ರೆಗೂ ಇತ್ತೆ ನ್ಯೂ ಸುವರ್ಣ ಫಾರ್ಮಾಗೂ ತನ್ನ ಜಾಗೇನ್ ಕೊಡ್ತೆ ಅಕ್ಲಿನ ರಕಂ ಮರ್ದು ಮಾರಾಟ ಮಳಿಗೆ ಎಡ್ಡ ರೀತಿಯ ಬುಲೆವಾಡ ಪಂಡದು ಕಟಣ ಮಾರಕೇರು ಉದ್ಯಮಿ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯರು ಶ್ರೀ ಕೆ.ಟಿ. ಸುವರ್ಣ ಶ್ರೀಮತಿ ದಿವ್ಯಾ ನವೀನ್ ದಂಪತಿಗಳಿಗೆ ಎಡಬೈಕೆರು. ಬಹುಶಃ ಯಾನು 20 ವರ್ಷ ದುಂಬು ಈ ಮೆಡಿಕಲ್ ಸುವರ್ಣ ಮೆಡಿಕಲ್ ಪಂಡದು ಯಾನು ಸ್ಥಾಪನೆ ಮಾಡ್ತಿದ್ದೆ. ఒక ಬಿಸ್ನೆಸ್ ಬಾರಿ ಎಲ್ಲಿ ಹಿಡಿತೀನಿ ಐದು ಬಗ್ಗೆ ಹಿಂಗೆ ಬೇತೆ ಬೇತೆ ಏನ ಲಿಕ್ಕರ್ ಬಿಸ್ನೆಸ್ ಬೇತೈತೆ ಏನ
ಇತ್ತಿನಡ್ದಾದ ಹೆಂಗೆ ಆಯ್ತಾಗ ಗಮನ ಕೊರಿಯರ ಅಂದೆ ಐನ್ ಯಾನು ಐನ ಹಸ್ತಾಂತರ ಮತ್ತೆ ಐನ್ ದಿವ ಬೇರೆ ನವೀನರು ಐನ ನಡಪೋನ್ ಬೈದು ಬಹುಶಃ ಆ ಸುವರ್ಣ ಪಂಪುನ ಪುದರ್ನು ಬಹುಶಃ ಅರ್ಲ ಸರ್ನೇಮ್ ಸುವರ್ಣ ಇಪ್ಪೋಡು ಅಂಡ ಆ ನೆನ್ನೆ ಯಾರು ದೀಡೊಂದು ಬರ್ತದೆ ಪ್ರತಿ ಒಂಜಾರನ ಓಲಂಡಲ್ ಅಂದು ಅಂಡ ಬಹುಶಃ ಎನ್ನಡ ಆ ಒಂಜಿ ಆತ್ಮೀಯತೆ ಪ್ರತಿಯೊಂದಿನ ಏನು ಇನ್ವೈಟ್ ಮಾಡ್ತದೆ ಯಾನ್ನ ಪ್ರತಿಯೊಂದೆಲ್ಲ ಭಾಗವಹಿಸೋದು ಇನ್ನು ಈ ಜಾಗೆ ಮಸ್ತ್ ಜನ ಯಾನ್ ಕಟ್ಟದ ಅಡ್ಡ ಜೋಡಿಸ ಕರೀನು ಯಾನ್ ಏರಿಯಾಗಳ ಕೊರ್ತುಜಿ ಗೋಡನ್ ಆಯ್ಕ್ ನೇಕ್ ಗ್ಯಾರೇಜ್ ಸುಮಾರು ಜನ ಯಾನ್ ಕೊರ್ಪುಜಿಂದಿತ್ತೆ ಆಂಡ ಬಹುಶಃ ಬೇರೆ ಕೇಂದ್ರ ಒಟ್ಟಿಗೆ ಯಾನ್ ಐನು ಕೊರ್ಪೆ ಅಂದ ಪಂಡೆ ದಯಪಂಡ ಆ ಪರಿಸರ ಆರ್ನ ಶ್ರಮ ಆರು ಒಂಜಿ ಡಾಕ್ಟರ್ ಅದು ಈತ ಮೆಡಿಕಲ್ ತೂ ಒಂದು ನೆನ್ನು ಮಾತ್ರ ಮುದ್ದು ಬಂದಾಗ ಎಂಕ್ಲ ಸುವರ್ಣ ಫಾರ್ಮಾ ಮಲ್ಪುಣ ಎಡ್ಡೆ ಒಂಜಿ ಇಂದು ಬರ್ತದೆ ಮಲ್ಪೋಡಾರು ಅಂಚದು ಏನಡ್ದು ಎಂಚಿನ ಸಹಾಯವಾಡು ಬಹುಶಃ ಇತ್ತೆ ಪಂಡೇರು ಮ್ಯಾನೇಜರ್ ಮಿತ್ತ ಪಿರೋಡ್ಲ ಜಾಗೆ ಉಂಡು ಯಾ ಮಲ್ತು ಕೊರ್ಪೆ ಆರಿಗೆ ಆರು ಡೆವಲಪ್ ಒಂದು ಬೋರ್ಡು ಖಂಡಿತ ನೆದ್ದದ ಆರು ಡೆವಲಪ್ ಆಪೇರು ದೇಮಂಡ ಗುರೂಜಿ ಪಂಡ್ಲೆ ಕೊನೆ ಮಾತಿರ್ನ ಆಶೀರ್ವಾದ ಪ್ರಕಾರ ಆರ್ನ ಶ್ರಮ ಹಂಚೋಂಡು ಒಂಜಿ ಟೈಮಿನ ವೇಸ್ಟ್ ಮಾಡ್ಬಿಡ್ರು ಪ್ರತಿ ಒಂಜೆಕ್ಲ ಐತ ಪಿರೋಡು ಫೋನ್ ಮಾಡ್ತೊಂದು ಐತ ಪಿರೋಡು ಪ್ರತಿ ಒಂಜೆಲ್ಲ ಆರ್ನ ಫಾಲೋಅಪ್ ಇತ್ತು ನಡೆದಾದ ಖಂಡಿತವಾದಲ ಆರು ಎಡ್ಡೆ ಬಾರಿ ಇನಿ ಜಿಲ್ಲಾ ಮಟ್ಟಕ್ಕೆ ಆಡು ರಾಜ್ಯ ಮಟ್ಟಕ್ಕೆ ಹೋದು ಇರ್ನ ಪುದರ್ ಮಿತ್ತ ಮಟ್ಟಕ್ಕೆ ಹೋದು ಇರ್ನ ಬಿಸ್ನೆಸ್ ಮಿತ್ತ ಮಟ್ಟಕ್ಕೆ ಬರೋಡು ಸಾರ್ವಜನಿಕ ಇರಡ್ದು ಹೆಲ್ಪ್ ಆಗೋಡು ಅಂದ್ಪಂಡ ದೇವರ ಪ್ರಾರ್ಥನೆ ಒಂದು ತಂಕ್ಲಿನ ಮೂಜಿ ಮರ್ದು ಮಾರಾಟ ಮಳಿಗೆಗೆ ಅನುಕೂಲ ಆವಡು ಅತ್ತಂದೆ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಡು ಮರ್ದು ಮಾರಾಟದ ರಕಂ ಮಾರಾಟ ಮಳಿಗೆ ಬೇತೆ ಓಲ್ಲಾ ಇಚ್ಛಂದಿ ನಿರ್ದಾತ್ರ ಇಂದು ಬೇತೆ ಮೆಡಿಕಲ್ ಶಾಪ್ ತಕ್ಲಿಗ್ಲ ಪ್ರಯೋಜನ ಆವು ಪನ್ಪಿನ ನೆಟ್ಟಿಡು ಧೈರ್ಯಡು ಸುರು ಮಲ್ತದ ಬಾಬಾರೇನ ಅನುಗ್ರಹ ಏಪಲ ಉಂಡು ಪನ್ಪಿನ ನಂಬಿಕೆ ವಿಶ್ವಾಸ ಅಂಚೆನೆ ಮಾತೆರಲ ಸಹಕಾರ ಬೋರ್ಡು ಪಂಡದು ನ್ಯೂ ಸುವರ್ಣ ಫಾರ್ಮಾ ರಕಂ ಔಷಧೀಯ ಮಾರಾಟ ಮಳಿಗೆದ ಮಾಲಕಿ ಶ್ರೀಮತಿ ದಿವ್ಯಾ ನವೀನ್ ಕೇನೊಂಡೇರು ಎಲ್ಲ ಮೆಡಿಕಲ್ ಶಾಪ್ ಇತ್ತಲೆ ಮೂಜಿನಾಲ್ ಮೆಡಿಕಲ್ ಶಾಪ್ ಈ ಸರ್ತಿ ಕೊರೋನಾ ಲಾಕ್ಡೌನ್ ಅಂಚಪ್ಪ ಒಪ್ಪನಾಗ ನಂಗೆ ಒಂಜಿ ಮೆಡಿಸಿನ್ ಸಪ್ಲೈ ಇಡು ಮಸ್ತ್ ಬಂಗಾಣ ಪಂಡ ಪ್ರತಿ ಒಂಜಿ ಮೆಡಿಸಿನ್ 11 ಪಂಡ ನಮ್ಮ ಕುಡ್ಲಾಗೆ ಪೋಡಿದಿತ್ತನೆ ಪಂಡ ಪೂರಲ ಫಾರ್ಮಸ್ಯೂಟಿಕಲ್ಸ್ ಅಂದು ಉಪ್ಪುನಿ ಕುಡ್ಲಾಡ್ ಮಾತ್ರ ಅವಲ ಕೆಲವೊಂಜಿ ಉಲಾಯ್ದ ಏರಿಯಾ ಸೊ ಒಂಜಿ ದಿನ ನಂಗೆ ಪೋಂಡ ಮಧ್ಯಾಹ್ನ 3 ಗಂಟೆ ಮುಟ್ಟ ನಂಗೆ ಮೆಡಿಸಿನ್ ಕಲೆಕ್ಟ್ ಮಲ್ತು ಬರ್ಪುನಾನೆ ಅವೊಂದು ಇತ್ತನೆ ಸೊ ಇಂಚೆ ಉಪ್ಪುನಾಗ ಮನಸ್ಸಿಲ್ಲ ಒಂಜಿ ಬರ್ತನೆ ದಯಪಂಡ ಎಂಟೈರ್ಲಿ ತೊಕ್ಕೊಟ್ಟು ಆರ್ ದೇರಳ ಕಟ್ಟೆ ಉಪ್ಪಾಡು ಇಂಚೆ ಓಲ್ಲ ಅಂಚಿನ ಒಂಜಿ ಫಾರ್ಮಸ್ಯೂಟಿಕಲ್ ಪನ್ಪುನ ಇಜ್ಜಿ ಅಂಚೆ ಎನ್ನ ಮನಸ್ಸು ಒಂಜಿ ಬರ್ತನೆ ಸೊ ಒಂಜಿ ಎಲ್ಲೆಡು ಓಪನ್ ಮಲ್ತನಂಡ ಒಂಜಿ ನಂಕಲ ಹೆಲ್ಪ್ ಆಪುನ ಅಂಚನೆ ಬಾಕಿದ ಮೆಡಿಕಲ್ ದಾಖಲೆಗಳ ಹೆಲ್ಪ್ ಆಪುನ ಅಂಚೆ ಒಂಜಿ ಎಲ್ಯ ಶಾಪ್ಡು ಸರ್ಡ ಬತ್ತಕ್ಕೇಂಡೆ ಪಂಡ ಎನ್ನ ಉದ್ದೇಶ ಇತ್ತಿನಿ ಎನ್ನ ಮೂಜಿ ಮೆಡಿಕಲ್ಗೆ ಬೋಡಾಯನ ಮೆಡಿಸಿನ್ ಏನು ಕನಪ ಅದು ಅಟ್ಲೀಸ್ಟ್ ರೈಕ್ ಸಪ್ಲೈ ಮಲ್ಪೊಲ್ಯ ಅಂತ ಸೊ ಅಪ್ಪಾಗ ಕೆಲದಕ್ಕೆಲ್ಲ ನೇಟ್ ನಮ್ಮವೇ ಪನ್ಪುನೇನ ತುಯ್ಯರ ಬಲ್ಲಿ ಸೊ ಒಂಜಿ 5-4 ಜನಕ್ಕೆ ಉಪಕಾರ ಅವಡು ಮಲ್ಪುನ ಇತ್ತನ ಒಂತೆ ಮಲ್ಲೆಡು ಮಲ್ಪಲೆ ಪಂಡೇರು ಅಂಚ ಪ್ರತಿ ಒಂಜಿ ಏನ ಯಾರು ದಾದಾಣ ಒಂಜಿ ಇಂದು ಇತ್ತರಂಡ KT ಸುವರ್ಣ ಅನ್ಕೇನೇರಂಡು ಸರ್ ಇಂಚ ಮಲ್ಪೊಲ್ಯ ಮಲ್ಪೊಡ ಆರು ಏಪಲ ಇತ್ತ ಸಾಧಾರಣ ಒಂಜಿ 2-3 ವರ್ಷ ಆಡ್ದು ಮಸ್ತ್ ಒಂಜಿ ಪ್ರತಿ ಒಂಜಿ ವಿಷಯಡ್ಲ ಒಂಜಿ ಬೆರಿ ಸಹಾಯ ಕೊರ್ದು ತೂನಾಗ ಬಕ್ಕ ಪಂಡೇರು ಮಲ್ಲ ಇಜ್ಜೆ ಈ ಜಾಗಡ ಮಲ್ಪಲೆ ಅಂಡಲ ಒಂಜಿ ನಮ್ಮನೆ ಪೋಡಿಗೆಲ್ಲ ಹಾಪುನು ಮಲ್ಲ ಬಜೆಟ್ ಎಂಚ ಹಾಪುನ ಅಂಡ ಸಾಯಿಬಾಬನ ಡಯಟ್ ಒಂಜಿ ತಿಂಗಳು ನಮ್ಮ ಎಂಚ ಈ ಬೇಲೆ ಮಲ್ತ ಆರ್ ಈತ್ ಮೆಡಿಸಿನ್ ಅಂಕ ಎಂಚ ಬರ್ತನೆ ಈ ಲಾಕ್ಡೌನ್ ಟೈಮ್ ಅಂದು ಪೂರ ನಾವು ಸಾಯಿಬಾಬನ ದಯೆ ಸೊ ಆರೇ ನಡಪ ಅದು ಕೊಡ್ತೀನಿ ಇನ್ನಿತ ಈ ಸಂದರ್ಭ ಮಾತೆಲ್ಲ ಬರ್ತದೆ ಈ ಶುಭ ಹಾರೈಕೆ ಮಲ್ತನೆಗೆ ಮಸ್ತಿ ಚಿರಋಣಿ ಆಯ್ತು ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀಮತಿ ನಮಿತಾ ಗಟ್ಟಿ ಮಾಜಿ ಸದಸ್ಯರು ಭಗವಾನ್ ದಾಸ್ ಇಂಚತೆ ಪ್ರಮುಖರು ಕಾರ್ಯಕ್ರಮಡು ಮಲ್ಲವಿನಿರಾದ ಪಾಲ್ಪಡೆದಿದ್ದರು ಶ್ರೀ ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂಡು ಸಭೆ ಸ್ಥಾರಿಕೆ ಮಾಡ್ತಾರೆ. ಇವತ್ತು ಉಳ್ಳಾಲ ಪ್ರದೇಶದಲ್ಲಿ ತೊಕ್ಕೋಟು ಪ್ರದೇಶದಲ್ಲಿ ಬೆಳೆದಿರುವ ಒಂದು ಪಟ್ಟಣ ಪ್ರದೇಶಕ್ಕೆ ಮತ್ತೊಂದು ಅದರ ಮುಕ್ಕುಟಕ್ಕೆ ಒಂದು ಗರಿ ಬಿದ್ದಂತಾಗಿದೆ. ಇವತ್ತು ಸುವರ್ಣ ಫಾರ್ಮ್ ಎಂಬ ಸಂಸ್ಥೆ ಆರಂಭಗೊಳ್ಳುವುದರ ಮೂಲಕ ಹಲವಾರು ಉದ್ಯಮಗಳು ನಮ್ಮ ತೊಕ್ಕೋಟಿನ ಭಾಗದಲ್ಲಿದೆ. ಈ ವರ್ಷ ಕೊರೋನಾ ಏನೋ ಮಹಾಮಾರಿ ಸೋಂಕು ಜಗತ್ತಿನಾದ್ಯಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಬೇಕಾದ ಅವಶ್ಯಕತೆ ಇರುವುದು ಒಂದು ಆಹಾರ ಮತ್ತು ಆರೋಗ್ಯ ಎರಡೇ ಜೀವನದಲ್ಲಿ ಕಲಿತದ್ದು ಈ ಕೊರೋನಾ ನಮಗೆ ಕಲಿಸಿದೆ. ಈ ನೆಲೆಯಲ್ಲಿ ನಮಗೆ ಆಹಾರದ ಜೊತೆಯಲ್ಲಿ ಆರೋಗ್ಯ ಮುಖ್ಯ. ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಇದು ಮೆಡಿಕಲ್ ಕೂಡ ಮುಖ್ಯ.
ಇಂಥ ಒಂದು ಸಂಸ್ಥೆಯನ್ನು ಸುವರ್ಣ ಫಾರ್ಮಾ ಎಂಬ ಸಂಸ್ಥೆಯನ್ನು ಹೋಲ್ಸೇಲ್ ಆಗಿ ಎಲ್ಲ ಮೆಡಿಕಲ್ ಶಾಪ್ಗಳಿಗೆ ನೀಡುವಂಥ ಒಂದು ಸಂಸ್ಥೆಯನ್ನು ಇವತ್ತು ಆರಂಭಗೊಳಿಸಿದ್ದಾರೆ ನಮ್ಮ ದಿವ್ಯಾ ನವೀನ್ ರವರು ಅವರ ಒಂದು ಕುಟುಂಬಸ್ಥರು ಸೇರಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ನಮ್ಮ ರಾಜಬೀದಿದು ಸೋಮೇಶ್ವರ ದೇವಸ್ಥಾನಕ್ಕೆ ಹಾದು ಹೋಗುವಂಥ ಸೋಮೇಶ್ವರ ಬೀಚಿಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಹಾದು ಹೋದ ಒಂದು ರಾಜಬೀದಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಇವತ್ತು ತಾವೆಲ್ಲ ಸೇರಿದ್ದೀರಿ. ಈ ಒಂದು ಸಂಸ್ಥೆಗೆ ಶುಭಾರಂಭದ ಸಂದರ್ಭ ಸಾಕ್ಷೀಭೂತರಾಗಿದ್ದೀರಿ.